ಉಡುಪಿಯಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅವರು, ದೇಶದಲ್ಲಿ ಮತ್ತೆ ಕೋವಿಡ್-19 ಸೋಂಕಿನ ಬಗ್ಗೆ ಆತಂಕ ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಭಯಪಡುವ ಅಗತ್ಯವಿಲ್ಲ ಎಂದರು. ವೈರಸ್ಗಳು ಪರಿಸರದಲ್ಲಿರುವುದು ಸಹಜ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ವೈರಸ್ಗಿಂತ ನಾವು ಗಟ್ಟಿಯಾಗಬೇಕು. ಉತ್ತಮ ಆಹಾರ ಪದ್ಧತಿ, ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವ ಮೂಲಕ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಡೆಂಗ್ಯೂ, H1N1 ಹಾಗೂ ಕೋವಿಡ್ ಸೇರಿದಂತೆ ಸಾಂಕ್ರಾಮಿಕ ರೋಗಗಳನ್ನು ಎದುರಿಸಲು ಸರ್ಕಾರ ಸಂಪೂರ್ಣ ಸಜ್ಜಾಗಿದೆ. ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ಮತ್ತು ಸ್ಕ್ರೀನಿಂಗ್ ವ್ಯವಸ್ಥೆ ಮುಂದುವರೆದಿದೆ. ಸೊಳ್ಳೆಗಳ ಉತ್ಪತ್ತಿ ತಡೆಯುವಲ್ಲಿ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಸಹಕರಿಸಬೇಕು. ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಪ್ರಸ್ತುತ ವೈರಲ್ ಜ್ವರಗಳ ಕಾಲವಾಗಿದ್ದು, ಜ್ವರ ಕಾಣಿಸಿಕೊಂಡರೆ ಪರೀಕ್ಷೆ ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಎರಡನೇದು, ಕೊರೋನಾ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಮ್ಮ ಏನು ಟೆಸ್ಟ್ ಮಾಡುವಾಗ ಕೆಲವೊಂದು ಪಾಸಿಟಿವ್ ಬಂದೇ ಬರ್ತದೆ. ಅದರಲ್ಲಿ ಯಾವುದೇ ಕೂಡ ಆತಂಕ ಅಥವಾ ಭಯ ಎಲ್ಲಿಯೂ ಕೂಡ ಬೇಡ. ಅದು ಬಹುಶಃ ವೈರಸ್ ಏನು 1000 ವರ್ಷ ಹೋದರೂ ಕೂಡ ಈ ವೈರಸ್ ಇದ್ದೇ ಇರ್ತದೆ. H1N1 ವೈರಸ್ ಇರಲಿ, ಇನ್ನೂ ನಮ್ಮ ಬೇರೆ ವೈರಸ್ ಇರಲಿ ಕೂಡ ಅದು ಗಾಳಿಯಲ್ಲಿ ಇದ್ದೇ ಇಲ್ಲಿ ಕೂಡ ಇರ್ಬೋದು. ಯಾರ ಇಮ್ಯುನಿಟಿ ಕಡಿಮೆ ಇದೆ ಅವರಿಗೆ ಸ್ವಲ್ಪ ಬೇಗ ಅದನ್ನು ಜ್ವರ ಬರ್ತದೆ, ಇನ್ನೊಂದು ಬರ್ತದೆ. ಅದಕ್ಕೆ ನಮ್ಮ ಇಮ್ಯುನಿಟಿ ನಾವು ಜಾಸ್ತಿ ಪಡ್ಕೊಳ್ಬೇಕು. ನಾವು ವೈರಸ್ಗಿಂತ ನಾವು ಸ್ಟ್ರಾಂಗ್ ಆಗಿ ಇರಲಿಕ್ಕೆ ನಮ್ಮ ಆಹಾರ, ಜೀವನ ಶೈಲಿ ಮತ್ತು ಊರಿನ ಒಂದು ಸ್ವಚ್ಛತೆಗೆ ನಾವು ಒಂದು ಗಮನ ಕೊಡಬೇಕು. ಇದರ ಬಗ್ಗೆ ಯಾವುದೇ ಕೂಡ ಆತಂಕ, ಯಾವುದೇ ಕೂಡ ಭಯ ಬೇಡ. ಅದು ನಾವೆಲ್ಲ ಎಚ್ಚರದಿಂದ ಇರಬೇಕು. ಇನ್ನು HPV ಲಸಿಕೆ ಕಡ್ಡಾಯವಲ್ಲ. ಬಾಲಕಿಯರಿಗೆ ನೀಡಲಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟುವ HPV ಲಸಿಕೆ ಪರಿಣಾಮಕಾರಿ. ದೇಶದ ವಿವಿಧ ಭಾಗಗಳಲ್ಲಿ ಲಸಿಕೆ ನೀಡಲಾಗುತ್ತಿದೆ. ಆದರೆ ಅದನ್ನು 100% ಕಡ್ಡಾಯಗೊಳಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದರು. ಜನಜಾಗೃತಿ ಮೂಡಿಸುವ ಮೂಲಕ ಮಾಹಿತಿ ನೀಡಲಾಗುವುದು. ಅಂತಿಮವಾಗಿ ಮಕ್ಕಳಿಗೆ ಲಸಿಕೆ ನೀಡುವ ಬಗ್ಗೆ ಪೋಷಕರೇ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಈ ಕುರಿತ ಪ್ರಶ್ನೆಗೆ ಖಾದರ್ ಉತ್ತರಿಸಿದರು.